ನಾನು ಅವಳ ಜೊತೆಯಲ್ಲಿ ಯಾವಾಗಲೂ ಶಕ್ತಿಯಾಗಿ ಅವಳಿಗೆ ಯಾವುದು ಥರ ಸಹಕಾರ ಬೇಕು ಅದನ್ನೆಲ್ಲ ಕೊಟ್ಟು ನಿಲ್ತೇನೆ. ನಾನು ಆಯೋಗದ ಅಧ್ಯಕ್ಷೆ ಅಂದರೆ ತಾಯಿ ಸಮಾನ. ಮಹಿಳಾ ಆಯೋಗ ಅಂದರೆ ಯಾರೇ ಸಂತ್ರಸ್ತೆ ಬಂದರೂ ತಾಯಿಯಾಗಿ ಅವಳನ್ನು ನಾವು ಅವಳಿಗೆ ಶಕ್ತಿ ತುಂಬಬೇಕು. ಸೊ ಹಾಗಾಗಿ ಅವಳು ನನ್ನ ಮಗಳಾಗಿ ಅವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಅವಳ ಮುಂದಿನ ಭವಿಷ್ಯಕ್ಕೂ ಸಹ ಅವಳ ಮುಂದೆ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಸಹಕಾರ ಮತ್ತು ಶಕ್ತಿಯನ್ನು ಅವಳಿಗೆ ತುಂಬ್ತೇನೆ ಅಂತ ಹೇಳಿದ್ದೀನಿ. ಮತ್ತು ಕಾನೂನಲ್ಲಿ ಇಬ್ಬರು ಆಲ್ರೆಡಿ ಹೋರಾಟ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ. ಕಾನೂನು ಹೋರಾಟಕ್ಕೆ ಬೆಂಬಲ ನಡೀತಾ ಇದೆಯಲ್ಲ, ಇನ್ನು ಬೆಂಬಲ ಏನಿದೆ? ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ. 100% ಆಯೋಗ ಅಂದರೆ ಕಮಿಷನ್ ಅಂದರೆ ಕಾನೂನಿನ ಒಂದು ಅಂಗ. ಸೊ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇರೋ ಮಗಳಿಗೆ ಖಂಡಿತವಾಗ್ಲೂ ನಾವು ಅವಳ ಪರ ಇರ್ತೇವೆ. ಥ್ಯಾಂಕ್ ಯು. ಅದಕ್ಕೆ ಕುತ್ಕೊಳ್ಳುವಾಗ ನೀವು ಕುತ್ಕೊಳ್ಬೇಡಿ, ಅದು ಮಾಡಬೇಡಿ. ಹೋಗ್ತೀಯ, ಯಾರು 4 ದಿನ ಅಳ್ತಾರೆ. ಆಮೇಲೆ ಕಾನೂನಿದೆ, ಕಾನೂನಾತ್ಮಕವಾಗಿ ಎಲ್ಲ ಥರ ಶಕ್ತಿ ನಿಮಗೆ ಕೊಡ್ತಾರೆ. ಅರ್ಥ ಆಯ್ತಮ್ಮ? ಅದು ನೀನು ಯಾವತ್ತೂ ಏನು ಮಾಡ್ಕೋಬಾರ್ದು, ಅದು ಯಾವತ್ತೂ ಮಾಡಬಾರ್ದು. ಹೇಗಿದ್ರು ಈಗ ಕಾನೂನಲ್ಲಿ ಹೋರಾಟ ಮಾಡ್ತಿದ್ದೆ, ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಈ ಕಾನೂನಲ್ಲಿ ನೀವು ಅವರಿರೋದ್ರಿಂದಲೂ ನಾವು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಆದರೆ ನಾನು ತಾಯಿಯಾಗಿ ನಿಂಗೆ ಹಾರೈಸ್ತೀನಿ, ಅವನು ವಾಪಸ್ ಬಂದು ನಿನ್ನ ಮದುವೆ ಆಗಿ ನಿನ್ನ ಮಗುವಿಗೆ ತಂದೆ ಆಗಬೇಕು. ಅವನು ಮಾಡಿದ್ದಾನೆ, ಯಾರು ಇಷ್ಟೇ. ದಟ್ ಇಸ್ ವಾಟ್ ಇಸ್ ಆಯೋಗದ ಅಧ್ಯಕ್ಷೆಯಾಗಿ ವಿಶ್ ಮಾಡೋದು. ಮತ್ತು ಕಾನೂನಲ್ಲಿ ಯಾವುದೇ ಹೋರಾಟ ಇತ್ತು ನಿಮ್ಮ ಜೊತೆ ನಾವಿರ್ತೀವಿ ಯಾವಾಗ. ಓಕೆ, ನನ್ನ ಮಗ ಮನಸ್ಸಿಗೆ ಗೆದ್ದ ನನಗೆ ಭಾರಿ. ಹೌದು, ನೋಡೋಣ ನಾವಿಲ್ಲಿ. ಯಾರ ಮಗ ನಿನ್ನ ಬೇಡ ಅನ್ನೋದು? ನೀನಿಂತ ಬಂಗಾರ ಮಗ ಇದೆಯಲ್ಲ ಮಗ ನೀನು. ಯಾರದು? ಯಾರು? ನೀ ಹೀರೋ? ನೀ ಹೀರೋ ಇದೆಯಾ ಮಗ? ನೀ ಹೀರೋ? ಆಯ್ತವ, ಕಾನೂನು ಮುಖಾಂತರ ಹೋರಾಟ ಮಾಡ್ತಾ ಇದೀಯಾ, ಕಾನೂನಲ್ಲೇ ನೀನು ವಿಜಯ ಆಗು. ನಾನು ತಾಯಿಯಾಗಿ ಅವನು ನಿನ್ನನ್ನು ಸ್ವೀಕಾರ ಮಾಡಿ ಆ ಮಗುವನ್ನ ಸ್ವೀಕಾರ ಮಾಡಿದ್ರೆ ಎಲ್ಲರ ಆಶೀರ್ವಾದ ಅವನಿಗೂ ಇರುತ್ತೆ. ಹೌದಿಲ್ಲ? ಕೇಳಿದಷ್ಟೇ ಮೇಡಮ್, ಮದುವೆ ಆಗಲಿ ಅಷ್ಟೇ. ನೀವು ಕೇಸು ಹೋರಾಟ ಅದು ಬೇರೆ, ಸೆಕೆಂಡ್ರಿ. ಬಟ್ ಇಷ್ಟು ಚಂದ ಮಗುವಾಗಿ ಹೇಗೆ ಬಿಡೋದು ಅಲ್ಲ? ಮಕ್ಕಳಿಲ್ಲ ಅಂತಾರೆ. ಇದು ಬಂಗಾರದಂಗ ಮಗ ಇದ್ದಾನೆ ಅಲ್ಲಮ್ಮ? ಅಲ್ಲಮ್ಮ? ನಿನ್ನ ಜೊತೆ ಇರ್ತೀನಿ, ಓಕೆ? ಬಟ್ ನಿನ್ನ ಬದುಕು ಇಂಪಾರ್ಟೆಂಟ್. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ನಿನ್ನ ಎಜುಕೇಷನ್ ಏನು